ಮಿಥುನ ರಾಶಿ ನಾಳೆಯ ಸಂಚಿಕೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಹೌದು, ನಾಳೆ ಇಲ್ಲಿ ಎಲ್ಲ ಆಫೀಸಲ್ಲಿ ಮಾತಾಡ್ತಾ ಇರೋದನ್ನು ಮಿಥುನ್ ಕೇಳಿಸ್ಕೊತಾನೆ. ಹೌದು, ಇಲ್ಲಿ ಅವರೆಲ್ಲ ಮಾತಾಡ್ಕೊತಾ ಇರ್ತಾರೆ. ಇಲ್ಲಿ ಅಣ್ಣ ತಮ್ಮಂದ್ರ ಮಧ್ಯೆ ಗಿರಿಜಾ ಆಟಾಡ್ತಾ ಇದ್ದಾಳೆ. ಅವರು ಮಿಥುನ್ ಸರ್ಗೆ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾರೆ, ಗಿರಿಜಾ ಮೇಡಮ್ ಅಂತ ಮಾತಾಡ್ಕೊತಾ ಇರ್ತಾರೆ. ಇದನ್ನು ಕೇಳಿಸ್ಕೊಂಡ ಮಿಥುನ್ ತುಂಬಾ ಸಿಟ್ಟಾಗ್ತಾನೆ. ಇವ್ರು ಯಾಕೆ ಹಿಂಗೆ ಮಾತಾಡ್ಕೊತಿದ್ದಾರೆ ಅಂತ ಫುಲ್ ಕೇಳಿಸ್ಕೊಂಡು ನಿಂತ್ಕೊತಾನೆ. ಆವಾಗ ಅವ್ರು ಹೇಳ್ತಾರೆ, ಇಲ್ಲ ಗಿರಿಜಾ ಮೇಡಮ್ಮೇ ಹೇಳಿದ್ದು ಬಾಬು ಅವರಿಗೆ, ನೀನು ವೇಟ್ ಆಫ್ ಪವರ್ ಯೂಸ್ ಮಾಡಿಕೊಂಡು ಸುರಕ್ಷಾನ ಸೇವ್ ಮಾಡು ಅಂತ. ಇದು ಮಾಡಿದ್ದು ದೊಡ್ಡ ತಪ್ಪು ಗಿರಿಜಾ ಮೇಡಮ್ಮು. ಆ್ಯಕ್ಚುಲಿ ಮಿಥುನ್ ಸರಿಗೆ ಬೆನ್ನಿಗೆ ಚೂರಿ ಹಾಕಿಬಿಟ್ರು ಅಂತ ಮಾತಾಡ್ಕೊತಾ ಇರ್ತಾರೆ. ಅದೇ ಟೈಮಲ್ಲಿ ನಮಗಿಲ್ಲಿ ಪ್ರಮೋದ್ ಮತ್ತು ಮನೋಜನೆಲ್ಲ ತೋರಿಸ್ತಾರೆ. ಅವರಿಬ್ಬರು ಊಟ ಹಂಚ್ಕೊತಾ ಇರ್ತಾರೆ. ಆ ಟೈಮಲ್ಲಿ ಇಲ್ಲಿ ಮಿಥುನ್ ಕೂಗಾಡ್ತಾನೆ. ಶಟಪ್ ಅಂತ ಹೇಳಿಬಿಟ್ಟು ಕೆಳಗಡೆ ಹೋಗಿ ಅವರನ್ನು ಬೈಯೋಕ್ಕೆ ಶುರು ಮಾಡ್ತಾನೆ. ಇವರೆಲ್ಲ ಊಟಕ್ಕೆ ಕೂತವರೆಲ್ಲ ಹೊರಗಡೆ ಬರ್ತಾರೆ. ಅವನಂತಾನೆ, ನಮ್ಮಮ್ಮನ ನೀವೇನು ಅಂದ್ಕೊಂಡಿದ್ದೀರಾ? ನಮ್ಮಮ್ಮ ಯಾರಿಗೂ ಆ ರೀತಿ ಬೆನ್ನಿಗೆ ಚೂರಿ ಹಾಕೋದಿಲ್ಲ. ನೀವು ಏನೇನೋ ಮಾತಾಡಬೇಡಿ. ನೀವು ಈ ರೀತಿ ಎಲ್ಲ ಮಾತಾಡೋಕ್ಕೆ ನಿಮಗೆ ಯಾರು ಹೇಳಿದ್ದು? ಈ ರೀತಿ ಎಲ್ಲ ಗಾಸಿಪ್ಸ್ ಯಾಕೆ ಹಬ್ಬಿಸ್ತೀರಾ ಅಂತ ಅವರಿಗೆಲ್ಲ ತುಂಬ ಜೋರಾಗಿ ಬೈಯೋಕ್ಕೆ ಶುರು ಮಾಡ್ತಾನೆ. ಅದನ್ನು ಕೇಳಿಸ್ಕೊಂಡು ಅವರು, ಸಾರಿ ಸರ್ ಅದು ಅಂತಂತಾರೆ. ನೀವೇನು ಮಾತಾಡಬೇಡಿ, ನೀವು ಇಂಥವೆಲ್ಲ ಗಾಸಿಪ್ ಮಾಡೋದಿದ್ರೆ ಸರಿ ಇರಲ್ಲ. ನನ್ನ ಬಗ್ಗೆ ಆಗಲಿ ನನ್ನ ಫ್ಯಾಮಿಲಿ ಬಗ್ಗೆ ಆಗಲಿ ನಿಮಗೆ ಮಾತಾಡೋ ಅರ್ಹತೆ ಇಲ್ಲ. ನೀವು ಅದನ್ನು ಮಾತಾಡೋಕ್ಕೆ ಇನ್ನು ಮುಂದೆ ಏನಾದರೂ ಬಂದರೆ ನಿಮ್ಮನ್ನೆಲ್ಲ ಡಿಸ್ಮಿಸ್ ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡು ಅವರೆಲ್ಲ ಶಾಕ್ ಆಗ್ತಾರೆ. ಇಲ್ಲಿ ಬಂದಿರೋ ಸುರಕ್ಷಾ ಕೂಡ ಶಾಕ್ ಆಗ್ತಾಳೆ. ಹೀಗೆ ಹೇಳಿಬಿಟ್ಟು ಮಿಥುನ್ ಹೋಗುವಾಗ ಮನೋಜ್ ಹೇಳ್ತಾನೆ, ಸರ್ ಆಗಿದ್ದಾಯಿತು ಊಟ ಮಾಡಿ ಅಂತ. ಆವಾಗ ಅವನು, ಇಲ್ಲ ನನಗೇನು ಊಟ ಬೇಡ, ನೀವೆಲ್ಲ ಮಾಡ್ಕೊಳ್ಳಿ, ನನಗೆ ಮನಸ್ಸು ಸರಿ ಇಲ್ಲ ಅಂತ ಹೊರಟೋಗ್ತಾನೆ. ಆವಾಗ ಸುರಕ್ಷಾ ಅಂದ್ಕೊತಾಳೆ, ಇವನು ನಿಜ ಹೇಳಿದ್ರು ನಂಬ್ತಾ ಇಲ್ಲ, ಅವರಮ್ಮನ ಅಷ್ಟು ಇವನು ಲವ್ ಮಾಡ್ತಾನೆ, ಅಷ್ಟು ನಂಬ್ತಾನ ಅಂತ ಸುರಕ್ಷಾ ಅಂದ್ಕೊತಾಳೆ. ಇದಾಗಿದ ಮೇಲೆ ನಮಗೆ ಮನೆಯಲ್ಲಿ ಗೋವಿಂದ ಮತ್ತು ರಾಶಿನ ತೋರಿಸ್ತಾರೆ. ಇಲ್ಲಿ ಗೋವಿಂದ ಮತ್ತು ರಾಶಿ ಪ್ಲ್ಯಾನ್ ಮಾಡಿರ್ತಾರೆ. ಅದೇನಪ್ಪ ಅಂದರೆ ಡಮ್ ಶರಾಟ್ಸ್ ಆಡಿಸ್ಬೇಕು ಅಂತ. ಸೊ ಆ ಡಮ್ ಶರಾಟ್ಸ್ ಆಡ್ಸೋಣ, ನನ್ನನ್ನು ಅತ್ತೆನ ಯಾವ ರೀತಿ ಒಂದು ಮಾಡಬೇಕು ಅಂದ್ಕೊಂಡ್ರು ಅದೇ ರೀತಿ ಸಮರ್ಥ್ ಮತ್ತು ಮಿಥುನ ಒಂದು ಮಾಡಬೇಕು ಅಂತ ಅವ್ರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಫ್ರೆಂಡ್ಸ್. ಇದಾಗಿದ ಮೇಲೆ ನಮಗೆ ಮತ್ತೆ ಈ ಕಡೆ ಆಫೀಸ್ ಕಡೆ ತೋರಿಸ್ತಾರೆ. ಅಲ್ಲಿ ಮನೋಜ್ ಎಲ್ಲ ಮಾತಾಡ್ಕೊತಾ ಇರ್ತಾರೆ. ಆವಾಗ ಭಾವನಾ ಹೇಳ್ತಾಳೆ, ಅಣ್ಣ ಮನೆಯಲ್ಲೂ ಹೀಗೆ ಸಿಟ್ಟು ಮಾಡ್ಕೊಂಡು ಹೊರಟೋಗ್ಬಿಡ್ತಾನೆ, ನೀಟಾಗಿ ಊಟನೂ ಮಾಡೋದಿಲ್ಲ ಅಂತ. ಇದಾಗಿದ ಮೇಲೆ ಮನೋಜ್ ಮತ್ತು ಪ್ರಮೋದ್ ಮಾತಾಡ್ಕೊತಾರೆ, ಈಗ ನಮ್ಮದ್ರಲ್ಲಿ ಯಾರು ಹೋಗೋದು ಸುರಕ್ಷಾ ಟೀಮಿಗೆ ಅಂತ. ಆವಾಗ ಭಾವನಾ ಹೇಳ್ತಾಳೆ, ನಿಮ್ಮಿಬ್ಬರೊಳಗೆ ಒಬ್ಬರು ಹೋಗಿ ಅಂದಾಗ ಅವರಿಬ್ಬರು ಹೇಳ್ತಾರೆ, ಓಹೋ ನೀವು ತಪ್ಪಿಸ್ಕೊಂಡ್ಬಿಟ್ರಾ, ನೀವು ಹೆಂಗಂದ್ರೂ ಅವ್ರಿಗೆ ಅಸಿಸ್ಟೆಂಟ್ ಆಗಿದ್ದವರು, ನೀವೇ ಹೋಗಿ ಮೇಡಮ್ ಅಂತ ಅವ್ರು ತಮಾಷೆ ಮಾಡ್ತಾರೆ. ಹೇಗೋ ಒಂದು ಇದರಿಂದ ಬಚಾವಾದರೆ ಸಾಕು ಬಿಡಿ ಅಂತ ಅವ್ರು ಸುಮ್ಮನಾಗ್ತಾರೆ. ಇದಾಗಿದ ಮೇಲೆ ರಾತ್ರಿ ಆಗುತ್ತೆ. ಇಲ್ಲಿ ರಾಶಿಗೆ ಬಂದುಬಿಟ್ಟು ಮಿಥುನೆಲ್ಲ ಹೇಳ್ಕೊತಾ ಇರ್ತಾನೆ, ಈ ರೀತಿ ಆಫೀಸಲ್ಲಿ ಮಾತಾಡ್ತಾಯಿದ್ರು, ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಹೋಗಿ ರೇಗಾಡಿಬಿಟ್ಟೆ, ಅಮ್ಮ ನನಗೆ ಈ ರೀತಿ ಮೋಸ ಮಾಡ್ತಾರೆ ಅಂತೆಲ್ಲ ಹೇಳುವಾಗ ರಾಶಿ ಒಂಥರ ಆಗಿಬಿಟ್ಟು, ಸರಿ ನಾನು ಹೋಗಿ ಬರ್ತೀನಿ ಅಂತ ಹೊರಟಾಗ, ಯಾಕೋ ನೀನೊಂದು ಥರ ಮಾಡ್ತಾಯಿದ್ದೀಯ ರಾಶಿ, ಯಾಕೆ ಹಿಂಗೆ ಆಡ್ತಾಯಿದ್ದೀಯ ಅಂತ ಮಿಥುನ್ ಕೇಳ್ತಾನೆ. ಹಾಗೇನಿಲ್ವಲ್ಲ, ನೀವೇನು ಹೇಳಬೇಕು ಅಂತಿದ್ದೀರೋ ಹೇಳಿ, ನಾನು ಕೇಳ್ತೀನಿ ಅಂತ ರಾಶಿ ಹೇಳ್ತಾಳೆ. ಆವಾಗ ಮಿಥುನ್ ಹೇಳ್ತಾನೆ, ಅಕಸ್ಮಾತ್ ಅವರೆಲ್ಲ ಮಾತಾಡ್ತಾ ಇರೋ ಮಾತು ನಿಜ ಆಗಿದ್ದರೆ ಏನು ಮಾಡೋದು? ಅಮ್ಮ ನಿಜವಾಗ್ಲೂ ಬಾಬುಗೆ ಆ ರೀತಿ ಹೇಳ್ಕೊಟ್ಟಿರ್ಬೋದಾ ಅಂತ ಅವ್ನು ಕೇಳಿದಾಗ ರಾಶಿ ತುಂಬಾ ಶಾಕ್ ಆಗ್ತಾಳೆ. ಹಾಗೆಲ್ಲ ಯಾಕೆ ಅಂದ್ಕೊತೀರಾ? ಯಾವುದೇ ತಾಯಿ ತನ್ನ ಹೆತ್ತ ಮಕ್ಕಳಿಗೆ ಆ ರೀತಿ ಮಾಡೋದಿಲ್ಲ. ನೀವು ಈ ರೀತಿ ಎಲ್ಲ ಏನೇನೋ ಯೋಚನೆ ಮಾಡಬೇಡಿ ಅಂತ ರಾಶಿ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡು ಮಿಥುನ್, ಅಯ್ಯೋ ಹಾಗಲ್ಲ ರಾಶಿ, ನನಗೊಂಥರ ಭಯ ಆಗ್ತಾಯಿದೆ ಅಂದಾಗ, ಅಂಥದ್ದೆಲ್ಲ ಏನೂ ಭಯ ಪಡಬೇಡಿ ಅಂದಾಗ ಈ ಕಡೆ ಗೋವಿಂದ ತಟ್ಟೆ ಇಟ್ಕೊಂಡು ಬಾರಿಸೋದು ಕೇಳಿಸುತ್ತೆ. ಅವನು ಯಾಕೆ ಬಾರಿಸ್ತಾ ಇದ್ದಾನೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಈ ಕಡೆ ಮಿಥುನ್ ರಾಶಿನೂ ಹೊರಗಡೆ ಬರ್ತಾರೆ, ಆ ಕಡೆ ಪ್ರಭಾಕರ್ ಭಾವನ ಹೊರಗಡೆ ಬರ್ತಾರೆ, ಗಿರಿಜಾ ಬರ್ತಾರೆ, ಸಮರ್ಥ್ ಒಬ್ಬನೇ ಬರ್ತಾನೆ. ಅವರೆಲ್ಲ ಏನಾಯಿತೋ ಈ ರೀತಿ ತಟ್ಟೆ ಬಾರಿಸ್ಕೊಂಡು ಶುರು ಹಚ್ಕೊಂಡಿದ್ಯಾ, ಏನು ನಿಂತು ಅಂತ ಕೇಳಿದಾಗ ಅವನು ಹೇಳ್ತಾನೆ, ಏನೂ ಇಲ್ಲ, ನಿಮ್ಮನ್ನೆಲ್ಲ ಹಾಗೆ ಕರೆದ್ರೆ ನೀವು ಬಂದು ಬಿಡೋದಿಲ್ಲ, ಅದಕ್ಕೆ ನಾನು ಈ ರೀತಿ ತಟ್ಟೆ ಬಾರಿಸ್ಬಿಟ್ಟು ಕರೆದಿದ್ದೀನಿ ಅಂತ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡ ಅವರು, ಸರಿ ಆಯಿತು, ವಿಷಯ ಏನು ಅಂತ ಹೇಳು ಅಂತ ಹೇಳ್ತಾರೆ. ಆವಾಗ ಅವನು ಹೇಳ್ತಾನೆ, ಏನಿಲ್ಲ, ನಿಮಗೆಲ್ಲ ತುಂಬ ಟೆನ್ಷನ್ ಆಗಿರುತ್ತೆ, ಪ್ರೆಷರ್ ಆಗಿರುತ್ತೆ, ಬೆಳಿಗ್ಗೆ ಎದ್ದೇಳ್ತೀರಾ, ತಿಂಡಿ ತಿಂತೀರಾ, ಆಫೀಸಿಗೆ ಹೋಗ್ಬಿಡ್ತೀರಾ, ಮತ್ತು ಸಂಜೆ ಬರ್ತೀರಾ, ಊಟ ಮಾಡ್ತೀರಾ, ಮಲಗಿಬಿಡ್ತೀರಾ. ಸೊ ಅದಕ್ಕೋಸ್ಕರ ನಿಮಗೆಲ್ಲ ಪ್ರೆಷರ್ ಕಡಿಮೆ ಮಾಡಬೇಕು ಅಂತ ನಾನು ರಾಶಿ ಅಕ್ಕ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳ್ತಾನೆ. ಅದಕ್ಕೆ ಏನು ಅಂತ ಕೇಳಿದಾಗ ರಾಶಿ ಹೇಳ್ತಾಳೆ, ಡಮ್ ಶರಾಟ್ಸ್ ಅಂತ.
ಹೌದು ಫ್ರೆಂಡ್ಸ್, ಇಲ್ಲಿ ಗಿರಿಜಾ ಮತ್ತು ರಾಶಿನ ಒಂದು ಮಾಡೋಕ್ಕೆ ಸಮರ್ಥ್ ಮತ್ತು ಮಿಥುನ್ ಏನು ಪ್ಲ್ಯಾನ್ ಮಾಡಿರ್ತಾರೋ ಅದನ್ನು ರಾಶಿ ಇಲ್ಲಿ ಬಾಬು ಮತ್ತು ಮಿಥುನ್ಗೆ ಆಟಾಡ್ಸೋಕ್ಕೋಸ್ಕರ ಪ್ಲ್ಯಾನ್ ಮಾಡಿರ್ತಾಳೆ. ಆದರೆ ಇದನ್ನು ಹೇಳಿದ ಕೂಡಲೇ ಅವರೆಲ್ಲ ಒಪ್ಕೊತಾರೆ. ಆವಾಗ ಹೋಗಿ ಸುರಕ್ಷಾ ಮೇಡಮ್ಗೆ ಕರ್ಕೊಂಡು ಬರ್ತೀನಿ ಅಂತ ಬಾಬು ಹೇಳ್ತಾನೆ. ಆವಾಗ ಇಲ್ಲ ಬೇಡ, ನೀವು ಹೋಗಬೇಡಿ, ನೀವೇ ಆಟಕ್ಕೆ ಮುಖ್ಯ, ಭಾವನಾ ಮೇಡಮ್ ನೀವು ಹೋಗಿ ಅಂತ ಗೋವಿಂದ ಭಾವನಾಗೆ ಕಳಿಸ್ತಾನೆ. ಭಾವನಾ ಹೋಗ್ಬಿಟ್ಟು ಸುರಕ್ಷನಿಗೆ ಕರೆಯೋಕ್ಕೆ ಹೋದಾಗ ಸುರಕ್ಷಾ ಏನೋ ನೀನು ಡೋರ್ ನಾಕ್ ಮಾಡ್ಕೊಂಡು ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಅಂತ ಬೈತಾಳೆ. ಅದನ್ನು ಕೇಳಿಸ್ಕೊಂಡು ಭಾವನಾ ಸರಿ ಸಾರಿ ಅಂದಕ್ಕೆ ಸುರಕ್ಷಾ ಹೇಳ್ತಾಳೆ, ಸಾರಿನ ಕೇಳೋ ಥರ ಕೇಳಬೇಕು, ಈ ರೀತಿ ಎಲ್ಲ ಕೇಳಬಾರ್ದು, ಅಮ್ಮ ಇದ್ದಿದ್ರೆ ತಾನೇ ಇವೆಲ್ಲ ಹೇಳ್ಕೊಡೋಕ್ಕೆ ಅಂತ ರ್ಯಾಶಾಗಿ ಮಾತಾಡ್ತಾಳೆ. ಇದನ್ನು ಕೇಳಿಸ್ಕೊಂಡು ಭಾವನಾ ತುಂಬಾ ಹರ್ಟ್ ಆಗಿಬಿಟ್ಟು ಏನೇನೋ ಮಾತಾಡಬೇಡ ನೀನು, ನಾನು ಈ ಮನೆ ಮಗಳು ಅನ್ನೋದು ಮರಿಬೇಡ, ಅಮ್ಮ ಇದ್ದರೂ ಕೆಟ್ಟದಾಗಿ ಬೆಳೆದಿರೋಳು ನೀನು ಅಂತ ಅವಳಿಗೆ ಸರಿ ಬೈತಾಳೆ. ಇದನ್ನು ಕೇಳಿಸ್ಕೊಂಡ ಸುರಕ್ಷಾ ಕೂಡ ಒಪ್ಕೊತಾಳೆ, ಏಯ್ ಅಂತಾಳೆ. ಅದಕ್ಕೆ ನೋಡು, ನಾನು ಇಲ್ಲಿಗೆ ಸುಮ್ಮನೆ ನಿನ್ನ ಜೊತೆಗೆ ಮಾತಾಡೋಕ್ಕಂತ ಬರಲಿಲ್ಲ, ಏನೋ ಅಲ್ಲಿ ರಾಶಿ ಮತ್ತು ಗೋವಿಂದ ಪ್ಲ್ಯಾನ್ ಮಾಡಿದ್ದಾರೆ, ಅದ್ರ ಪ್ರಕಾರ ಆಟಾಡೋದಕ್ಕೆ ಎಲ್ರಿಗೂ ಕರಿತಾ ಇದ್ದಾರೆ, ಈಗ ನೀನು ಬರ್ತೀಯೋ ಇಲ್ವೋ ಅಂತ ಕೇಳ್ತಾಳೆ. ಅದಕ್ಕೆ ಸರಿ ಆಯಿತು ನಡಿ ಅಂತ ಸುರಕ್ಷಾ ಅವಳ ಜೊತೆಗೆ ಹೋಗ್ತಾಳೆ ಫ್ರೆಂಡ್ಸ್. ಇದಾಗಿದ್ಮೇಲೆ ಡಂಶರಾಟ್ಸ್ ಆಟ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಮತ್ತು ಮಿಥುನ್, ಪ್ರಭಾಕರ್ ಮತ್ತು ಬಾಬು ಒಂದೇ ಟೀಮಲ್ಲಿ ಹಾಕ್ತಾರೆ. ಆದರೆ ಮಿಥುನ್ ಮನಸೊಳಗೆ ಅನ್ಕೊತಾನೆ, ನಾನು ಮಾಡಿದ ಆಟ ನನಗೆ ಆಟ ಆಡಿಸ್ತೀಯ ರಾಶಿ ಅಂತ. ಅದಕ್ಕೆ ರಾಶಿನೂ ಮನಸೊಳಗೆ ಅನ್ಕೊತಾಳೆ, ಹೌದು ನೀವು ಮಾಡಿದ ಆಟ ನಿಮಗೆ ಆಟ ಆಡಿಸ್ಬೇಕಂತ ಹೊರಟಿದ್ದೀನಿ ಅಂತ ಅವಳು ಮನಸೊಳಗೆ ಅನ್ಕೊತಾಳೆ. ಆದರೆ ನೀವು ಬೈದರೂ ಪರವಾಗಿಲ್ಲ, ನೀವಿಬ್ಬರು ಒಂದಾಗೋದು ಮುಖ್ಯ ಅಂತ ರಾಶಿ ಹೇಳ್ತಾಳೆ. ಇದಾಗಿದ್ಮೇಲೆ ಆಟ ಸ್ಟಾರ್ಟ್ ಆಗುತ್ತೆ. ಆಟದಲ್ಲಿ ಕೂಡ ಅವ್ನು ಹೇಳಿದ್ದು ಫಿಲಮ್ ಇವ್ನು ಕೇಳಲ್ಲ, ಇವ್ನು ಹೇಳಿದ ಫಿಲಮ್ ಅವ್ನು ಕೇಳೋದಿಲ್ಲ. ಇಬ್ಬರು ಜಗಳಾಡೋಕ್ಕೆ ಶುರು ಮಾಡಿದಾಗ ಪ್ರಭಾಕರ್ ಹೇಳ್ತಾರೆ, ನಿಮ್ಮಿಬ್ಬರು ಮಧ್ಯೆ ಸಿಕ್ಕಾಕ್ಕೊಂಡಿರೋದು ನಾನು, ಸ್ವಲ್ಪ ಇಬ್ಬರು ಸುಮ್ಮನಿರಿ ಅಂತ ಅವನೇ ಹೋಗಿಬಿಟ್ಟು ಕುರುಬನ ರಾಣಿ ಅಂತ ಭಾವನಾಗೆ ಹೆಸರು ಕೊಡ್ತಾನೆ. ಭಾವನಾ ಅದನ್ನು ಆ್ಯಕ್ಟಿಂಗ್ ಮಾಡ್ತಾಳೆ, ಅವರೆಲ್ಲರೂ ಅದನ್ನು ಕಂಡುಹಿಡಿತಾರೆ. ಇದಾಗಿದ್ಮೇಲೆ ಆ ಕಡೆ ಸೈಡಿಂದ ಗಿರಿಜಾ ಬಂದುಬಿಟ್ಟು ಪ್ರಭಾಕರ್ಗೆ ಒಂದು ಹೆಸರು ಹೇಳ್ತಾಳೆ. ಅದನ್ನು ಪ್ರಭಾಕರ್ ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡ್ತಾನೆ. ಮಿಥುನ್ ಏನು ಕಂಡುಹಿಡಿಯೋದಿಲ್ಲ, ಒಂದೆರಡು ಪದ ಕಂಡುಹಿಡಿತಾನೆ. ಅದೇ ರೀತಿ ಸಮರ್ಥ ಪದೇ 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 ಕಂಡುಹಿಡಿಯೋಕ್ಕೆ ಹೋದಾಗ ಮಿಥುನ್ಗೆ ಒಂಥರ ಇರಿಟೇಟ್ ಆಗ್ಬಿಟ್ಟು, ಒಂದು ಸ್ವಲ್ಪ ಸುಮ್ಮನಿರು, ಅದ್ಯಾಕೆ ಹಂಗಾಡ್ತೀಯ, ಫಸ್ಟು ಚಿಕ್ಕಪ್ಪನಿಗೆ ಮಾಡೋದಕ್ಕೆ ಬಿಡು ಆ್ಯಕ್ಟಿಂಗು ಅಂತ ಹೇಳ್ತಾನೆ. ಆವಾಗ ಸಮರ್ಥ ಏನೋ ಕಂಡುಹಿಡಿಯೋದೆ, ಸುಮ್ಮನೆ ನಿಂತಿರೋದಕ್ಕಿಂತ ನಾನು ಮಾಡ್ತಿರೋದು ಎಷ್ಟೋ ಬೆಟ್ರು, ನೀನು ಸ್ವಲ್ಪ ತೆಪ್ಪಗಿರು ಅಂತ ಹೇಳ್ತಾನೆ. ಆವಾಗ ಮತ್ತೆ ಅದು ಆಫೀಸ್ ಜಗಳಕ್ಕೆ ಟರ್ನ್ ಆಗುತ್ತೆ ಫ್ರೆಂಡ್ಸ್. ಹೌದು, ಆವಾಗ ಮಿಥುನ್ ಬೈಯೋಕ್ಕೆ ಶುರು ಮಾಡ್ತಾನೆ. ಇದೇ ರೀತಿ ನೀನು ನಂದು ಆಫೀಸ್ ವಿಷಯಕ್ಕೆ ತಲೆ ಹಾಕದೆ ತೆಪ್ಪಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂದಾಗ ಸಮರ್ಥಿಗೆ ತುಂಬಾ ಸಿಟ್ಟು ಬರುತ್ತೆ. ಇಲ್ಲಿ ಕೂಡ ಜಗಳ ಸ್ಟಾರ್ಟ್ ಆಗುತ್ತೆ. ಮುಂದೆ ಏನಾಗ್ಬೋದು, ರಾಶಿ ಮಾಡಿದ ಪ್ಲ್ಯಾನ್ ಅಕಸ್ಮಾತ್ ಉಲ್ಟಾ ಹೊಡೆದ್ಬಿಟ್ಟು ಅಲ್ಲಿ ದೊಡ್ಡದಾಗಿ ಜಗಳ ಆಗುತ್ತಾ, ಅಥವಾ ಇಲ್ಲಿ ಸುರಕ್ಷಾ ಮಾಡಿರೋ ಪ್ಲ್ಯಾನ್ ಅಥವಾ ಗಿರಿಜಾ ಮುಚ್ಚಿಟ್ಟಿರೋ ಸತ್ಯ ಮಿಥುನ್ಗೆ ಗೊತ್ತಾಗಿ ಇನ್ನೂ ಜೋರಾಗುತ್ತಾ ಜಗಳ, ಇವೆಲ್ಲ ನಾವು ಮುಂಬರುವ ಸಂಚಿಕೆಗಳಲ್ಲಿ ನೋಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ. ಧನ್ಯವಾದಗಳು. ಥ್ಯಾಂಕ್ ಯು.